ಪುತ್ತೂರಿನ ರೋಟರಿ ಎಲೈಟ್, ಸ್ವರ್ಣ, ಸೆಂಟ್ರಲ್, ಇನ್ನರ್ ವೀಲ್ ಕ್ಲಬ್, ಸುಧಾನ ವಸತಿ ಶಾಲೆ, ರೆಡ್ ಕ್ರಾಸ್ ಮತ್ತು YMCA ಸಂಸ್ಥೆಗಳ ಸಹಯೋಗದೊಂದಿಗೆ ತಲಪಾಡಿಯ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಸುಧಾನ ವಸತಿ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಚಿಕಿತ್ಸೆ, ಔಷಧ ವಿತರಣೆ ಶಿಬಿರ ನಿನ್ನೆ ನಡೆಯಿತು. ರೋಟರಿಯನ್ ಮನ್ಸೂರ್ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿಯನ್ ಸೆನೋರಿಟಾ ಆನಂದ್ ವಹಿಸಿದ್ದು, ರೋಟರಿಯನ್ ಸಚ್ಚಿದಾನಂದ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಇನ್ನು ಶಿಬಿರದಲ್ಲಿ ಭಾಗವಹಿಸಿದ 82 ಜನರಿಗೆ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಆರೋಗ್ಯ ಸಲಹೆ, ಚಿಕಿತ್ಸೆ, ಔಷಧಿ ಮತ್ತು ಆರೋಗ್ಯ ಕಾರ್ಡುಗಳನ್ನು ಉಚಿತವಾಗಿ ವಿತರಿಸಲಾಯಿತು. ವಿಶೇಷವಾಗಿ ಹಲವು ವಾತ ಸಂಬಂಧಿ ನೋವುಗಳ ಉಪಶಮನಕ್ಕೆ ಮನೆಯಲ್ಲಿಯೇ ಮಾಡಬಹುದಾದ ಪೀಚು ಚಿಕಿತ್ಸೆ ಹಾಗೂ ಹಲವು ಕಾಯಿಲೆಗಳಿಗೆ ಪರಿಣಾಮಕಾರಿಯಾಗಿರುವ ಹಿಜಾಮ ಚಿಕಿತ್ಸೆಯನ್ನು ಸೂಕ್ತ ಮಾಹಿತಿಯೊಂದಿಗೆ ನೀಡಲಾಯಿತು. ಸಂಸ್ಥೆಗಳ ಪದಾಧಿಕಾರಿಗಳು, ನಗರದ ಆರೋಗ್ಯಾರ್ಥಿಗಳು ಈ ಆಯುರ್ವೇದ ಶಿಬಿರದಲ್ಲಿ ಭಾಗವಹಿಸಿ ತಜ್ಞರಿಂದ ಸಲಹೆ, ಚಿಕಿತ್ಸೆ ಮತ್ತು ಔಷಧಗಳನ್ನು ಪಡೆದುಕೊಂಡರು. ಆಸ್ಪತ್ರೆಯ ಪ್ರಾಧ್ಯಾಪಕ ಮತ್ತು ಅನುಭವಿ ವೈದ್ಯ ಡಾಕ್ಟರ್ ಅಜಂತ ಶಿವಾಜಿ ಕೋಟೆಕಾರು ಆರೋಗ್ಯ ಮಾಹಿತಿಯೊಂದಿಗೆ ಶಾರದಾ ಸಮೂಹ ಸಂಸ್ಥೆಗಳು ಭಾರತೀಯ ವೈದ್ಯ ಪದ್ಧತಿಗಳಾದ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳ ಮಹತ್ವವನ್ನು ವಿವರಿಸಿದರು. ತೊಂದರೆ ಇದೆಯೋ ಅಥವಾ ಕಫದಿಂದ ತೊಂದರೆ ಇದೆಯೋ ಅಂತ ಹೇಳುವಂಥ ಜ್ಞಾನವನ್ನು ಪಡೆಯಲಿಕ್ಕೆ ನೀವು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಈ ಒಂದು ವಾತ, ಪಿತ್ತ, ಕಫ ಈ ಇದರಲ್ಲಿ ಬೇರೆ ಬೇರೆ ಎಣ್ಣೆಯನ್ನು ಉಪಯೋಗಿಸಬೇಕು. ಸೊ ಅದು ಆಮೇಲೆ ವಿಚಾರಣೆಯನ್ನು ವೈದ್ಯರು ನಿಮಗೆ ಹೇಳಿಕೊಡ್ತಾರೆ. ನೀವು ಆ ಎಣ್ಣೆಯನ್ನು ಮತ್ತು ಆ ಗಾಜನ್ನು ಮನೆಗೆ ಕೊಂಡೋಗಿ ಎಣ್ಣೆಯನ್ನು ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು. ನಾನು ಹೇಳಿದ್ದೇನೆ, ನೀರನ್ನು ಬಿಸಿ ಮಾಡಿ ನೀರಲ್ಲಿ ಪಾತ್ರೆಗಳಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಇಂಡೈರೆಕ್ಟ್ ಹೀಟ್ ಮಾಡಿ ಅದರಲ್ಲಿ ಪಿಚುವನ್ನು ಅದ್ದಿ ಆ ಪಿಚುವನ್ನು ಎಲ್ಲಿ ನಿಮಗೆ ತೊಂದರೆ ಇದೆ, ಎಲ್ಲಿ ನೋವಿದೆ ಅಲ್ಲಿ ಇಟ್ಟು ಕಟ್ಟಬೇಕು. ಇದು ಕೇವಲ ನೋವಿಗಾಗಿ ಮಾತ್ರ ಅಲ್ಲ. ನಿಮಗೆ ನಿದ್ದೆ ಬರೋದಿಲ್ಲ, ತಲೆಗೆ ಹಾಕ್ಬೋದು. ನಿಮಗೆ ಸಂದು ನೋವಿದೆ, ಸಂದಿನಲ್ಲಿ ಹಾಕ್ಬೋದು. ಆದರೆ ಕೆಲವೊಂದು ನೋವು ಆಮವಾತ ಅಂತ ಹೇಳ್ತೇವೆ, ರೊಮಟೆಡ್ ಆರ್ಥರೈಟಿಸ್ ಅಂತ ಕೆಲವರನ್ನು ಉಲ್ಲೇಖ ಮಾಡ್ತಾರೆ. ನೀವು ಈ ಚಿಕಿತ್ಸೆಯನ್ನು ಮಾಡೋದು ಒಳಿತು ಅಂತ ನಾನು ಹೇಳಿಕೆ ಬಯಸ್ತೇನೆ. ಒಮ್ಮೆ ಸಲಹೆ ಪಡೆದ ನಂತರ ನೀವು ಮನೆಯಲ್ಲಿ ಇದನ್ನು ನಿಯಮಿತವಾಗಿ ನೀವೇ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಆದರೆ ನೀವು ಸಲಹೆಯನ್ನು ಪಡೆದಾಗ ಇನ್ನು ಒಳ್ಳೆ